ಎಲ್ರಿಗೂ ನಮಸ್ಕಾರ. ನಾವಿವತ್ತು ಭದ್ರಾವತಿಯಲ್ಲಿ ಸೇರಿದ್ದೇವೆ. ನಮಗೆ ಹಲ್ಲುಜ್ಜೋದಕ್ಕೆ ಯಾವುದೇ ಸಾಧನಗಳಿಲ್ಲದೆ ಇರೋ ಕಾರಣಕ್ಕಾಗಿ ನಾವಿವತ್ತು ಮಾವಿನ ಎಲೆಯಲ್ಲಿ ಹಲ್ಲುಜ್ಜುವುದು ಹೇಗೆ ಎನ್ನುವ ಕುರಿತಾಗಿ ನಮ್ಮ ಮಕ್ಕಳಿಗೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಪರಿಚಯ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳೇ ನಮಸ್ಕಾರ, ನನ್ನ ಹೆಸರು ಅಕ್ಷನ್ ಅಂತ. ತಾವೆಲ್ಲಿಂದ ಬಂದಿರೋದು ಅಂತ ತಿಳಿಸಿ. ಸಿರ್ಸಿಯಿಂದ ಬಂದಿರೋದು. ಈ ಶಿಬಿರಕ್ಕಾಗಿ ನೀವು ಸಿರ್ಸಿಯಿಂದ ಬಂದಿದ್ದೀರಾ? ಓಕೆ. ನಮಸ್ಕಾರ, ನನ್ನ ಹೆಸರು ಅರ್ಜುನ್ ಅಂತ. ನಾನು ಮಂಗಳೂರಿಂದ ಬಂದಿದ್ದೀನಿ. ಈಗ ಇದನ್ನು ಹೇಗೆ ಉಪಯೋಗಿಸುವುದು? ಇದು ಮಾವಿನ ಎಲೆ. ಈಗ ಈ ಎಲೆಯನ್ನು ಹೀಗೆ ಹಿಡಿದು ಹೀಗೆ ಹಿಡಿದುಕೊಳ್ಳಬೇಕು. ಮಾಡಿದರೆ ಎಲ್ಲರೂ ಹಿಡಿದುಕೊಂಡಿರೇ? ಈಗ ಈಗ ನಾಲಿಗೆಯನ್ನು ಶುದ್ಧೀಕರಿಸುವ ವಿಧಾನ. ಆ ಎಲೆಯ ಮಧ್ಯದಲ್ಲಿ ಬಂದಿರುವ ಇಂತಹ ಭಾಗವನ್ನು ಎತ್ತಿಟ್ಟುಕೊಂಡು ಹೀಗೆ ಹಿಡಿದುಕೊಳ್ಳಬೇಕು. ನಿಮ್ಗೆಲ್ಲಿ ಎಸ್ಬಿಟ್ಟಿರಿ, ನೀವು ಹೇಳಿಲ್ಲ ಮುಂಚೆ ಹೇಳ್ಬೇಕು ಏನೇನು ಯೂಸ್ ಮಾಡ್ಬೇಕು ಅಂತ. ಎಲ್ಲ ಪಾರ್ಟ್ಸ್ ಇಟ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಮುಂಚೆ ಹೇಳಿದ್ರೆ ಇಟ್ಕೋತಿದ್ದೆ. ತಮ್ಮ ಹೀಗೆ ಹಿಡಿದುಕೊಂಡು